ಕೊಟಕಣಿ ರೋಡಲ್ಲಿ ನನ್ನ ತಂಗಿಯ ಮನೆ. ಇಲ್ಲಿ ಇವತ್ತು ಬೆಳಗ್ಗೆ 1:49ಗೆ ಕಿಟಕಿಯ ಸರಳನ್ನು ಕಟ್ ಮಾಡಿ ಅದರಿಂದ ಒಳಗೆ ಬಂದು ಬೆಡ್ರೂಮಿಗೆ ಹೋಗಿ ಅವರಿಗೆ ನನ್ನ ತಂಗಿಯ ಕಾಲಿಗೆ ಮತ್ತು ಚೆಸ್ಟಿಗೆ 2 ಪೆಟ್ಟು ಹೊಡೆದಿದ್ದಾರೆ. ನನ್ನ ಭಾವನರು ವಿಕ್ಟರ್ ಮೆಂಡೋನ್ಸ್ ಅವರ ಕಾಲಿಗೆ ಕೊಡ್ತಾರೆ, ತುಂಬ ಪೆಟ್ಟಾಗಿದೆ, ಫ್ರ್ಯಾಕ್ಚರ್ ಆಗಿದೆ, ಸ್ಕ್ಯಾನಿಂಗಲ್ಲಿದ್ದಾರೆ ಇತಿಹಾಸದಲ್ಲಿ. ಮತ್ತು ಈಗ 220 ಬರಲಿಲ್ಲ, ನೋಡ್ಬೋದು ತುಂಬ ರಕ್ತ ಎಲ್ಲ ಮನೆಯೊಳಗೆ ಫುಲ್ಲು ರಕ್ತ ಎಲ್ಲ ಇದೆ. ಪೊಲೀಸ್ನವರು ಮನೆಯಲ್ಲಿದ್ದಾರೆಲ್ಲ ಗುರುವಾಯ್ತು ಸಾಯಿ ಬಂದಿದ್ದಾರೆ. ಅದು ಮುಂದಿನ ಸ್ವಲ್ಪ ಆಮೇಲೆ ನೋಡಿ ಹಾಸ್ಪಿಟಲ್ಗೆ ಹೋಗಿ ಮತ್ತೆ ಇವತ್ತು ಸಾಧಾರಣ ಸುಮಾರು 1:40 ನಮ್ಮ ಕರಿಷ್ಮಾ ಕೋಟೆಕಣಿಯಲ್ಲಿ ಗುರುವ ಸ್ಟೋರ್ ಕೋಟೆಕಣಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಮನೆಯಲ್ಲಿ ಮೆಂಡೋನ್ಸ ನನ್ನ ಬಹಳ ಆತ್ಮೀಯ, ಬಹಳ ಸಾಧು ಸ್ವಭಾವದವರು ಅವರು ಮತ್ತು ಅವರ ಶ್ರೀಮತಿ ಅವರಿಬ್ಬರೇ ಮನೆಯಲ್ಲಿ ಇದ್ದು, ಅವರು ಮೆಂಡೋನ್ಸ ಮತ್ತು ಅವರ ಶ್ರೀಮತಿ ಇಬ್ಬರೇ ಮನೆಯಲ್ಲಿ ರಾತ್ರಿ ಹೊತ್ತಿಗೆ ಕಳ್ಳರು ನುಗ್ಗಿ ಅವರ ಮೇಲೆ ದೈಹಿಕವಾಗಿ ಸ್ವಲ್ಪ ಹಲ್ಲೆ ಮಾಡಿದ್ದಾರೆ. ಅವರಿಗೆ ಸ್ವಲ್ಪ ಪೆಟ್ಟಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆಗುವಂಥ ಸಂದರ್ಭದಲ್ಲಿ ರಾತ್ರಿ ಹೊತ್ತಲ್ಲಿ ಇದು ಮಂಗಳೂರು ನಗರದಲ್ಲಿ 2ನೇ ಪ್ರಕರಣ ನಿನ್ನೆ ಕೋಡಿಕಲ್ ಪರಿಸರದಲ್ಲಿ ಅದರಿಂದಾಗಿ ಒಂದು ಗ್ಯಾಂಗ್ಗೆ ಬಂದಿದೆ ಅಂತ ಹೇಳ್ತಾರೆ. ಒಂದು ಗ್ಯಾಂಗ್ ಬಂದಿದೆ ಹೇಳ್ತಾರೆ. ಅದನ್ನು ಆ ಗ್ಯಾಂಗನ್ನು ಈ ಜನ ನಮ್ಮ ಮಂಗಳೂರು ನಗರದಲ್ಲಿ ಆಗುವುದಂತೆ ಭಾಳ ಡೇಂಜರಸ್. ಯಾಕೆಂದರೆ ಅವರು ಮನೆಯನ್ನು ಗುರುತಿಸಿ ಈ ಮನೆಯ ಸರಳು ಕಟ್ ಮಾಡಿ ಒಳಗೆ ಹೋಗಿ ಇಂಥ ಘಟನೆ ಸಂಭವಿಸಿದೆ. ಅದರಿಂದಾಗಿ ನಮ್ಮ ಇಲಾಖೆಯವರು ಎಚ್ಚೆತ್ತುಕೊಂಡು ಕೂಡಲೇ ಇದಕ್ಕೆ ಇವರನ್ನು ಬಂಧಿಸುವಂಥ ಕ್ರಮ ಮಾಡಬೇಕು. ಇಲ್ಲದಿದ್ದರೆ ಮಂಗಳೂರು ನಗರದಲ್ಲಿ ನಮ್ಮ ಭಾಳಷ್ಟು ಇಂಥ ವಸತಿ ಗೃಹ ಇರ್ತಕ್ಕಂಥ ವಸತಿಗಳಿರ್ತಕ್ಕಂಥ ಪ್ರದೇಶದಲ್ಲಿ ಅಪಾಯಕಾರಿಯಾಗಿ ಇಂಥ ಘಟನೆಗಳು ಸಂಭವಿಸ್ತಾ ಇದೆ.